ಅಕ್ರಮ ಗಣಿಗಾರಿಕೆ ನಿಲ್ಲಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿಯ ಕೊರಳಪಟ್ಟಿ ಹಿಡಿತೇವೆ ಅಂತ ಹೇಳಿರುವ ಹಿಂದೂ ಜಾಗರಣ ವೇದಿಕೆಯ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕಾರಂತ್ ಅವರು ಹೇಳಿಕೆ ಸದ್ಯ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಅಕ್ರಮ ಗಣಿಗಾರಿಕೆ ಹಾಗೂ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತರುವುದರ ವಿರುದ್ಧ ಜನಜಾಗೃತಿ ಮೂಡಿಸಲು ಕಾರಿಂಜ ರಥ ಬೀದಿಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದಂತಹ ರುದ್ರಗಿರಿಯ ರಣಕಹಳೆ ಜನಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು, ಅಕ್ರಮ ಗಣಿಗಾರಿಕೆ ನಿಲ್ಲಿಸಲು ಜಿಲ್ಲಾಧಿಕಾರಿಗೆ 30 ದಿನಗಳ ಕಾಲಾವಕಾಶ ನೀಡ್ತಾ ಇದ್ದೇವೆ. ತಪ್ಪಿದಲ್ಲಿ ಡಿಸೆಂಬರ್ 21ರಂದು ಸಾವಿರಾರು ಜನರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿಯ ಕೊರಳಪಟ್ಟಿಯನ್ನು ಹಿಡಿತೇವೆ. ತಾಕತ್ತಿದ್ರೆ ಗಣಿಗಾರಿಕೆ ನಿಲ್ಲಿಸಿ, ಇಲ್ಲದಿದ್ರೆ ವರ್ಗಾವಣೆ ತೆಗೆದುಕೊಂಡು ಹೊರಗೆ ಹೋಗು ಅಂತ ಜಗದೀಶ್ ಕಾರಂತ್ ಏಕವಚನದಲ್ಲಿ ಜಿಲ್ಲಾಧಿಕಾರಿಗೆ ಗುಡುಗಿದ್ದಾರೆ. ಅಕ್ರಮ ಗಣಿಗಾರಿಕೆಯನ್ನ 24 ಗಂಟೆಯೊಳಗೆ ನಿಲ್ಲಿಸುವ ಅಧಿಕಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಜಿಲ್ಲಾಧಿಕಾರಿಗೆ ಇದೆ. ಗಣಿಗಾರಿಕೆ ನಿಲ್ಲಿಸಲು ಅಸಾಧ್ಯವಾದರೆ ರಾಜೀನಾಮೆ ನೀಡಿ ಮನೆಗೆ ಹೋಗುವಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಿಗೂ ತಾಕೀತು ಮಾಡಿದ ಜಗದೀಶ್ ಕಾರಂತ್, ಅಕ್ರಮ ಗಣಿಗಾರಿಕೆ ಮಾಡಿ ಒಂದೇ ಒಂದು ವಾಹನ ರಸ್ತೆಗೆ ಇಳಿಯಲು ನಾವು ಬಿಡೋದಿಲ್ಲ. ಅಕಸ್ಮಾತ್ ವಾಹನ ರಸ್ತೆಗೆ ಇಳಿದ್ರೆ ಅದರ ಡ್ರೈವರ್ ಜೀವಂತವಾಗಿ ಹೋಗೋದಿಲ್ಲ ಅಂತ ಗುಡುಗಿದ್ದಾರೆ. ರಣಕಹಳೆ ಇವತ್ತು ಗರ್ಜನೆ ಮಾಡಿದೆ. 1 ತಿಂಗಳ ಕಾಲ ಮಧ್ಯದಲ್ಲಿ ಯಾವುದೋ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ. ಅಧಿಕಾರಿಗಳು ಎಲ್ಲರೂ ಬ್ಯುಸಿ. 10ನೇ ತಾರೀಕಿಗೆ ಚುನಾವಣೆ ಮುಗಿಯುವುದಿದೆ. ಮತ್ತೆ 10 ದಿವಸ ಇವತ್ತಿನಿಂದ 30 ದಿನಗಳ ಕಾಲಾವಕಾಶವನ್ನು ಹಿಂದೂ ಜಾಗರಣ ವೇದಿಕೆ ನಿಮ್ಮೆಲ್ಲರ ಬೆಂಬಲದಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಸರ್ಕಾರಕ್ಕೆ ಕೊಡ್ತಾ ಇದೆ, ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕೊಡ್ತಾ ಇದೆ, ಈ ಕ್ಷೇತ್ರದ MLAಗೆ ಕೊಡ್ತಾ ಇದೆ. ಗಣಿಗಾರಿಕೆಯನ್ನು ನಿಲ್ಲಿಸಿ, ಗಣಿಗಾರಿಕೆಯನ್ನು ನಿಲ್ಲಿಸಿ, ಗಣಿಗಾರಿಕೆಯನ್ನು ನಿಲ್ಲಿಸಿ. ಇಲ್ಲದೆ ಇದ್ರೆ 21ನೇ ತಾರೀಕು ಡಿಸೆಂಬರ್ ನಾವೆಲ್ಲರೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಲಗ್ಗೆಯನ್ನು ಹಾಕ್ತೀವಿ, ಅವನ ಕೊರಡು ಪಟ್ಟಿಯನ್ನು ಹಿಡಿತೀವಿ. ತಾಕತ್ತು ಇದ್ರೆ ಕಲ್ಲು ಗಣಿಗಾರಿಕೆ ನಿಲ್ಲಿಸೋ, ಇಲ್ಲ ಟ್ರಾನ್ಸ್ಫರ್ ತಗೊಂಡು ಹೊರಗೆ ಹೋಗು. ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೀವಿ, ಗಣಿಗಾರಿಕೆಯನ್ನು ನಿಲ್ಲಿಸೋ, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ಇಲ್ಲಿಯ MLA ಹೇಳ್ತೀವಿ, ಅದನ್ನು ನಿಲ್ಲಿಸೋ, ಇಲ್ಲ ರಾಜೀನಾಮೆ ಕೊಡು. ಧರ್ಮವನ್ನು ರಕ್ಷಿಸುವ, ದೇವಸ್ಥಾನವನ್ನು ಉಳಿಸುವ ನಾವು ಭಿಕ್ಷೆ ಬೇಡ್ತಾ ಇಲ್ಲ, ಅನ್ಯಾಯವಾದದ್ದನ್ನು ಏನನ್ನೂ ಕೇಳ್ತಾ ಇಲ್ಲ.